ಏರ್ಮಾಳು ಗ್ರಾಮದ ಪಂಚಾಯತ್ ವ್ಯಾಪ್ತಿಯ ತೊಟ್ಟಂನಲ್ಲಿ ಕಡಲ್ಕೊರೆತ ತೀವ್ರಗೊಂಡು ವಿದ್ಯುತ್ ಕಂಬ ಸಹಿತ ಮೀನುಗಾರಿಕಾ ರಸ್ತೆ ಕಡಲು ಪಾಲಾಗುವತ್ತ ಮುಖ ಮಾಡಿತ್ತು। ಈ ಅಪಾಯಕಾರಿ ಸ್ಥಿತಿಯಲ್ಲೂ ಅಧಿಕಾರಿಗಳು ಇದನ್ನು ಯಾವುದೇ ರೀತಿಯಲ್ಲೂ ತಡೆಯುವ ಪ್ರಯತ್ನವನ್ನ ಮಾಡುತ್ತಿಲ್ಲ ಎಂಬುದಾಗಿ ತೆಂಕ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷ ಕಿಶೋರ್ ಕುಮಾರ್ ಆರೋಪಿಸಿದ್ದಾರೆ। ಇಲ್ಲಿನ ಸಮಸ್ಯೆಯ ಬಗ್ಗೆ ಕೆಲವು ದಿನಗಳ ಹಿಂದೆಯೇ ಮಾಹಿತಿ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ। ಇದೀಗ ಈ ಹಿಂದೆ ಬಂಡೆ ಕಲ್ಲುಗಳಿಂದ ತಾತ್ಕಾಲಿಕ ನಿರ್ಮಿಸಿದ ತಡೆಗೋಡೆ ಕಡಲು ಪಾಲಾಗುತ್ತಿದ್ದು, 1 ಅಡಿ ಅಂತರದಲ್ಲಿರುವ ವಿದ್ಯುತ್ ಕಂಬ ಸಮುದ್ರದ ಅಬ್ಬರದ ತೆರೆಗಳಿಗೆ ಧರೆಗುಳಿದರೆ ಮತ್ತೆರಡು ಅಡಿ ಅಂತರಗಳಲ್ಲಿರುವ ಮೀನುಗಾರಿಕಾ ರಸ್ತೆ ಹೇಳ ಹೆಸರಿಲ್ಲದೆ ಚಿಂದಿಯಾಗುವುದು ನಿಶ್ಚಿತ। ಆ ಬಳಿಕ ಯಾವುದೇ ವಾಹನ ಸಂಚರಿಸಲು ಈ ಭಾಗದಲ್ಲಿ ಅಸಾಧ್ಯ। ಆ ಕಾರಣದಿಂದಾಗಿ ಹಾಗಾಗುವ ಮುನ್ನ ಈ ಅಗತ್ಯ ಪ್ರದೇಶಕ್ಕೆ ಬಂಡೆ ಕಲ್ಲುಗಳನ್ನು ಹಾಕುವ ಮೂಲಕ ತಾತ್ಕಾಲಿಕವಾಗಿ ಸಮುದ್ರ ಕೊರೆತವನ್ನು ತಡೆಯುವಂತೆ ಜಿಲ್ಲಾಡಳಿತವನ್ನ ಕಿಶೋರ್ ಕುಮಾರ್ ಆಗ್ರಹಿಸಿದ್ದಾರೆ।